ಬಿಸಿ ರೋಡ್ನಲ್ಲಿ ಸರ್ವಿಸ್ ರಸ್ತೆಯಿಂದ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ಮೇಲ್ಸೇತುವೆ ಅಡಿಭಾಗದಲ್ಲಿ ಹಾಕಿರುವ ಜಲ್ಲಿಕಲ್ಲುಗಳೆಲ್ಲ ಎಲ್ಲೆಂದರಲ್ಲಿ ಚದುರಿ ಹೋಗಿದ್ದು ಅಪಾಯಕಾರಿಯಾಗಿ ಪರಿಣಮಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಚತುಷ್ಪಥ ಮೇಲ್ಸೇತುವೆಯಿಂದ ಮೊದಲುಗೊಂಡು ಸರ್ವಿಸ್ ರಸ್ತೆ ಕಾಂಕ್ರೀಟ್ ಚರಂಡಿಗಳನ್ನು ಅವೈಜ್ಞಾನಿಕವಾಗಿ ನಿರ್ಮಿಸಿದ್ದು, ಇದೀಗ ಸರ್ವಿಸ್ ರಸ್ತೆಯಲ್ಲಿ ಬಂದ ವಾಹನಗಳು ಮುಖ್ಯ ರಸ್ತೆಗೆ ತಿರುಗುವ ಸ್ಥಳದಲ್ಲೇ ಅವೈಜ್ಞಾನಿಕವಾಗಿ ಜಲ್ಲಿ ಹಾಕಿ ಅದಕ್ಕೆ ಡಾಮರು ಹಾಕದೆ ಬಿಟ್ಟಿರುವುದರಿಂದ ಪಾದಚಾರಿಗಳ ಪ್ರಾಣಕ್ಕೆ ಕಂಟಕ ಎದುರಾಗಿದೆ. ಬಿಸಿ ರೋಡ್ನ ಮುಖ್ಯ ರಸ್ತೆಯಲ್ಲಿ ಉಂಟಾದ ಹೊಂಡಗಳನ್ನು ಡಾಮರು ಹಾಕಿ ಸುಗಮ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅದೇ ಸಂದರ್ಭ ಸರ್ವಿಸ್ ರಸ್ತೆಯಿಂದ ಮುಖ್ಯ ರಸ್ತೆಗೆ ತಿರುವು ಪಡೆದುಕೊಳ್ಳುವ ಮೇಲ್ಸೇತುವೆಯ ಅಡಿಭಾಗವನ್ನು ಅಗೆದು ಜಲ್ಲಿ ಹಾಕಿದೆ. ಮುಂದೆ ಡಾಮರು ಹಾಕಿ ವಾಹನಗಳ ಸಂಚಾರಕ್ಕೆ ರಸ್ತೆಯನ್ನ ಎನ್ಎಚ್ಎಐ ಸುಸಜ್ಜಿತಗೊಳಿಸುತ್ತಿದೆ ಎಂದೇ ಸಾರ್ವಜನಿಕರು ನಂಬಿದ್ರು. ಆದರೆ ಕೇವಲ ಜಲ್ಲಿ ಹಾಕಿ ಹೋದ ಇಲಾಖೆ ಮತ್ತೆ ಇತ್ತ ತಲೆ ಹಾಕಿಯೂ ನೋಡಿಲ್ಲ. ಇದೀಗ ಜಲ್ಲಿ ಕಲ್ಲುಗಳೆಲ್ಲ ಸರ್ವಿಸ್ ರಸ್ತೆಯಲ್ಲಿ ಹರಡಿಕೊಂಡಿದೆ. ದ್ವಿಚಕ್ರ ವಾಹನಗಳು ಮತ್ತು ಪಾದಚಾರಿಗಳು ಹೋಗುವ ಸಂದರ್ಭದಲ್ಲಿ ಘನ ವಾಹನಗಳ ಚಕ್ರದಡಿಗೆ ಸಿಲುಕಿ ಜಲ್ಲಿ ಕಲ್ಲುಗಳು ಎಸೆಯಲ್ಪಡುವುದರಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಅಪಾಯ ಸಂಭವಿಸಬಹುದು. ಅಲ್ಲದೆ ಲಘು ವಾಹನ ಸವಾರರು ಇಲ್ಲಿ ವಾಹನ ಕೊಂಡೊಯ್ಯಲು ಹರಸಾಹಸ ಪಡುತ್ತಿದ್ದಾರೆ. ಡಾಮರು ಹಾಕದೆ ಕೇವಲ ಜಲ್ಲಿ ಹಾಕಿ ಜನರಿಗೆ ಯಾಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತೊಂದರೆ ಕೊಡುತ್ತಿದೆ ಎಂದು ಇಲ್ಲಿನ ಜನ ಪ್ರಶ್ನಿಸುತ್ತಿದ್ದಾರೆ. ಸಂದೀಪ್ ಸಾಲಿಯನ್, ವಿ4 ನ್ಯೂಸ್ 24/7 ಬಂಟ್ವಾಳ.